ಒಂದು ಮೊಟ್ಟೆಯ ಕತೆ ಬೊಕ್ಕ ಗರುಡಗಮನ ವೃಷಭ ವಾಹನ ಮೂಲಕ ಕನ್ನಡ ಸಿನಿಮಾ ಲೋಕಡು ಹೊಸ ಟ್ರೆಂಡ್ ಪುಟ್ಟುಪಾಡಿನ ಚಿತ್ರನಟಿ ರಾಜ್ಬಿ ಶೆಟ್ಟಿಯರನ ಟೋಬಿ ಕನ್ನಡ ಚಿತ್ರ ಆಗಸ್ಟ್ 25 ತಾರೀಕಿಗೆ ರಾಜಡೊರ್ಮೆ ಬಿಡುಗಡೆಯಾಯಿರುಂಡು. ಸ್ವಾತಿ ಮುತ್ತಿನ ಮಳೆ ಹನಿ ಅನ್ನುವಂಥ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈಗ ಅದಕ್ಕಿಂತ ಮುಂಚೆ ಟೋಬಿ ಅನ್ನುವಂಥ ಸಿನಿಮಾ ಈ ಸಿನಿಮಾನ ಮಾಡಬೇಕಾದ್ರೆ ಒಂದು ಮೊಟ್ಟೆಯ ಕಥೆಗಿಂತ ಇದು 10 ಪಟ್ಟು ದೊಡ್ಡ ತಂಡ ನನ್ನ ಜೊತೆ ಅಷ್ಟು ದುಡಿತಾ ಇದ್ರೆ. ಯಾಕಂದ್ರೆ ಈ ಸಿನಿಮಾ ತುಂಬಾ ದೊಡ್ಡ ಸಿನಿಮಾ ಕಂಪ್ಯಾರಿಟಿವ್ಲಿ ನಾವೇನು ಮಾಡ್ತೀವಿ ಅದರ ಜೊತೆಗೆ ಸಿನಿಮಾ ನನ್ನ ತುಂಬಾ ದುಡಿಸ್ಕೊಂಡಿದೆ. ಒಬ್ಬ ನಟನಾಗಿ ಒಬ್ಬ ಸಿನಿಕರ್ತನಾಗಿ ಎಷ್ಟು ದುಡಿಸ್ಕೋಬೇಕೋ ಅದನ್ನು ಸುತ್ತು ಮಾಡಿ ಹಾಕಿದೆ. ಇಲ್ಲಿ ತನಕ ಅದನ್ನ 40 ದಿವಸ ಶೂಟಿಂಗ್ ಆದ್ಮೇಲೆ ಕೈ ಮುಗಿದು ಇನ್ನು ಯಾವತ್ತೂ ಕೂಡ ನಿಮ್ಗೆ ಸಾವಾಸಕ್ಕಿಲ್ಲ ಅಂತ ನನ್ನ ಟೀಮ್ ಕೈ ಮುಗಿಯುವಷ್ಟು ಸುತ್ತು ಮಾಡಿದೆ. ಆ ಸುತ್ತಿಂದ ಒಂದು ಒಳ್ಳೆ ಬಂದಿದೆ. ಈ ಬಗೆಟು ಸುದ್ದಿಗೋಷ್ಠಿ ತೆರಿಪಾಯಿನ ರಾಜ್ಬಿ ಶೆಟ್ಟಿ ಟೋಬಿ ಟ್ರೇಲರ್ಡ್ ತಾನು ಲುಂಗಿ ಪಾಡ್ನಿರ್ದು ಗರುಡಗಮನ ವೃಷಭ ವಾಹನ ಚಿತ್ರದ ಛಾಯೆ ಇಂದೆಟು ತೂದುಪ್ಪರು. ಗರುಡಗಮನ ವೃಷಭ ವಾಹನ ತನ್ನ ಹೊಸ ಪ್ರಯತ್ನ ಆಯ್ನಿರ್ದಾತ್ರ ಜನಕ್ಲೆನು ಒಯ್ಪೆರೆ ಟ್ರೇಲರ್ಡ್ ಚಿತ್ರದ ಹೈಲೈಟ್ಲೇನು ಪಾಡ್ದಿತ್ತೆ. ಆಂಡ ಟೋಬಿ ಟ್ರೇಲರ್ಡ್ ಚಿತ್ರದ ಒವ್ವೆ ಕಥೆತ ಸುಳಿವುಲ ಕೊಡ್ತಿಜಿ ಅಂಚಾದ್ ಇಂದೆಕ್ಲ ಜಿಜಿವಿಗ್ಲ ಒವ್ವೆ ಲಿಂಕ್ ಇಚ್ಚಿಕೊಂಡು ತೆರಿಪಾಯರು. ಈ ಟ್ರೈಲರ್ ಕಟ್ಟಬೇಕಾದ್ರೆ ನಮಗಿದ್ದಂತ ಒಂದು ದೊಡ್ಡ ಚಾಲೆಂಜ್ ಏನಂದ್ರೆ ಈ ಸಿನಿಮಾದಲ್ಲಿ ಜಿಜಿವಿಬಿ ಟ್ರೈಲರ್ ಕಟ್ಟಬೇಕಾದ್ರೆ ನಾವು ಒಂದು ಕೆಲಸ ಮಾಡಿದೆ. ಜಿಜಿವಿಬಿಯ ಸಿನಿಮಾದಲ್ಲಿದ್ದಂತಹ ದೊಡ್ಡ ದೊಡ್ಡ ಮಾಸ್ ಮೂಮೆಂಟ್ಗಳು ಚಂದ್ರಚೂಡ ಹಾಡಿರ್ಬೋದು, ಅದರ ಬೆಸ್ಟ್ ಮೂಮೆಂಟ್ಗಳನ್ನು ನಾನು ಟ್ರೈಲರಲ್ಲಿ ಇಟ್ಟಿದ್ದೆ. ಯಾಕಂದ್ರೆ ಆಗ ನಾವಿನ್ನೂ ಕೂಡ ಪ್ರೂವ್ ಮಾಡಿಕೊಳ್ಳದ ತಂಡ, ಒಂದು ಸಿನಿಮಾ ಆಗಿತ್ತಷ್ಟೇ. ಸೊ ಈ ಥರದ ಸಿನಿಮಾ ಮಾಡಿ ನಾವು ಪ್ರೂವ್ ಮಾಡಿಕೊಂಡಿದ್ದಿಲ್ಲ. ಹಾಗಾಗಿ ಆಡಿಯನ್ಸ್ನ ಥಿಯೇಟ್ರಿಗೆ ಕರ್ಕೊಂಡ್ಬರುವಂತ ಒಂದು ದರ್ದಿತ್ತು, ನಮ್ಮ ಹತ್ರ ಕಷ್ಟ ಇತ್ತು. ಆದ್ರೆ ಈ ಟ್ರೈಲರ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಅಂತಹ ಒಳ್ಳೆ ಮೂಮೆಂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ತುಂಬಾ ವಿಷಯಗಳನ್ನ ರಿವೀಲ್ ಮಾಡಿರುವಂತಹ, ಈಗ ಎಕ್ಸಾಂಪಲ್ ಪ್ರತಿಯೊಬ್ಬರಿಗೂ ಸಂಬಂಧಗಳೇನೆಲ್ಲ ಇದೆ ಇದರಲ್ಲಿ ಅದು ಗೊತ್ತಾಗದೆ ಇರೋ ತರ. ಈಗ ಆಕ್ಚುಲಿ ಟ್ರೈಲರ್ ನೋಡಿದ್ರೆ ಏನೋ ಒಂದು ಕತೆ ಅರ್ಥ ಆಗುತ್ತೆ, ಬಟ್ ಆ ಕಥೆನೇ ಆ ಸಿನಿಮಾದ ಕತೆ ಅಲ್ಲ. ಕೆಲವಾರು ತುಂಬಾ ಇಮೋಷನಲ್ ಮೂಮೆಂಟ್ಗಳನ್ನು ತಗೊಂಡ್ಬಂದು ನಾವು ಕಾಮಿಡಿ ತರ ಟ್ರೀಟ್ ಮಾಡಿದ್ವಿ, ಬಟ್ ಅದು ಗೊತ್ತಾಗಲ್ಲ. ಸೊ ಈ ತರ ಮಾಡಿ ಕಟ್ಟಿದಂತಹ ಒಂದು ಟ್ರೈಲರ್. ಬಟ್ ಅದು ಯಾಕೆ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತದೆ. ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಏನಿರ್ತದೆ, ಪಂಚ ಉಡೋದು ಮತ್ತೆ ಆ ಗಡ್ಡ ಮತ್ತೆ ಆ ಕೂದಲು ಜೊತೆ ಕೂದಲು ಇದ್ರೆ ಈ ಮಾತ್ರ ಮತ್ತೆ ಆ ಶರ್ಟ್ ಅಂಡ್ ಅದ್ರ ಜೊತೆಗೆ ಒಂದು ಸಣ್ಣ ರೇಜ್ ಇದೆ, ಒಂದು ಸಿಟ್ಟಿದೆ. ಆದ್ರೆ ಈ ಟ್ರೈಲರ್ ಅಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಆ ರೇಜ್ನ ಅಗತ್ಯ ಇತ್ತು. ಬಟ್ ಆದ್ರೆ ಮಧ್ಯದ ಪೀಸಲ್ಲಿ ನಾವು ಒಂದು ವಿಷಯನ ಹೇಳ್ತೀವಿ, ಇವರಿಗೊಂದು ಸಂಬಂಧಗಳ ಜೊತೆ ಒಂದು ಒಳ್ಳೆ ಸಂಬಂಧ ಇದೆ. ಈಗ ಗರುಡಗಮನದ ಶಿವ ಅಥವಾ ಹರಿಯ ಪಾತ್ರ ಫ್ಯಾಮಿಲಿಯಿಂದ ತುಂಬಾ ವಿಮುಖರು, ಅವರವರೇ ಗ್ಯಾಂಗ್ಸ್ಟರ್ ವರ್ಲ್ಡ್ ಅಲ್ಲಿ ಏನೋ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಈ ಪಾತ್ರ ಅದು ಒಂದು ಬಾಂಧವ್ಯದ ಮಧ್ಯ ಬೆಳೀತಾ ಇರುವಂತಹ ಪಾತ್ರ. ಹಾಗಾಗಿ ದಿಸ್ ಇಸ್ ಅ ಫಿಲ್ಮ್ ವಿಚ್ ಇಸ್ ಅ ಫ್ಯಾಮಿಲಿ ಫಿಲ್ಮ್. ಸೊ ಇದರಲ್ಲಿ ಸಂಬಂಧಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಅಂಡ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಗರುಡಗಮನ ಮಾಡ್ಬೇಕಾದ್ರೆ ನಾವು ಮಾಡಿದಂತ ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್ ಏನಂದ್ರೆ, ಎಲ್ಲಿ ನಿಜವಾಗಿ ಮಾಸ್ ಸಿನಿಮಾಗಳು ಎತ್ಕೊಳ್ಳೋದು ನಾವಲ್ಲಿ ಮುಗಿಸ್ತಾ ಇರ್ತೀವಿ, ಎಲ್ಲಿಗೆ ಅವರು ಮುಗಿಸ್ತಾ ಇದ್ರು ನಾವಲ್ಲಿ ಎತ್ಕೊಳ್ತಾ ಇದ್ವಿ. ಆದ್ರೆ ಈ ಸಿನಿಮಾದಲ್ಲಿ ನಾವು ಹಾಗೆ ಮಾಡಿಲ್ಲ. ಮಾತನ್ನೇ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿ ಬೇರೆ ರೀತಿಯ ಒಂದು ಡೆಫಿನೇಷನ್ ಕೊಡುವಂತ ಪ್ರಯತ್ನ ಮಾಡಿದ್ವಿ. ಆ ಡೈಲಾಗ್ ಬೇಸ್ಡ್ ಅಲ್ಲದೆ ಕ್ಯಾರೆಕ್ಟರ್ ಬೇಸ್ಡ್ ಮಾತಾಡಿದ್ರೆ ಹೇಗೆ ಮಾಡ್ಬೋದು ಅಂತ. ಹಾಗಾಗಿ ಗರುಡಗಮನ ಮತ್ತೆ ಟೋಬಿ ಇದು ಕಂಪ್ಲೀಟ್ಲಿ ಬೇರೆ ಬೇರೆ ಸಿನಿಮಾಗಳು. ನೋಡಿದ ಮೇಲೆ ಅದು ಗೊತ್ತಾಗುತ್ತೆ ಅಂತ ನನಗೆ. ನಾವು ಸದ್ಯಕ್ಕೆ ಫೋಕಸ್ ಮಾಡ್ತಾ ಇರೋದು ಆಗಸ್ಟ್ 25ಕ್ಕೆ ನಾವು ಎಷ್ಟು ದೊಡ್ಡ ಓಪನಿಂಗ್ ಪಡ್ಕೊತೇವೆ, ಇಲ್ಲಿಂದ ಬರ್ತಾ ಇರುವಂತ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ಎಷ್ಟಾಗುತ್ತೋ ಅಷ್ಟು ಸಿನಿಮಾನ ನಾವು ತಲುಪಿಸಿ ಇಲ್ಲೊಂದು ಒಳ್ಳೆ ಓಪನಿಂಗ್ ತಗೊಂಡು ಸಿನಿಮಾ ಏನಾದರೂ ಯೋಗ್ಯತೆ ಅಂತ ಬೇರೆ. ಯಾಕಂದ್ರೆ ನನಗೆ ಫೈನಲಿ ಏನೇ ಆದರೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಲಾಸ್ಟ್ ಮ್ಯಾಟರ್ ಆಗುತ್ತೆ, ಸಿನಿಮಾ ಯೋಗ್ಯದ ಆಗಿಲ್ಲ ಅಂತ. ಸೊ ನಮ್ಮ ಲೆಕ್ಕದಲ್ಲಿ ಯೋಗ್ಯ, ಬಟ್ ಆದ್ರೆ ನಾವು ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಈ ತರ ಎಲ್ಲ ಮಾಡ್ಕೊಂಡಿರಿ ಅಂತ ತಿಳಿದಿರುತ್ತೆ. ಯಾಕೆಂದ್ರೆ ಅದು ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಆ ಯೂಟ್ಯೂಬ್ ರಿವ್ಯೂಗಳು ಮಾಡ್ತಾ ಇಲ್ಲ, ತುಂಬಾ ಜನ ಡಿಸ್ಟ್ರಿಬ್ಯೂಟರ್ಗಳು ಸ್ಪೆಷಲಿ ತೆಲುಗು ಮತ್ತೆ ಮಲಯಾಳದಿಂದ ಫೋನ್ ಮಾಡಿಕೊಂಡು ನಮಗೆ ಈ ಸಿನಿಮಾ ನಮಗೆ ಬೇಕು. ಹಾಗಾಗಿ ನಮ್ಗೆ ಅರ್ಥ ಆಗ್ತಿದೆ. ಹಾಗಾದ್ರೆ ನಾವು ತಯಾರಿ ಮಾಡ್ಕೊಂಡಿರ್ತೀವಿ, ಬಟ್ ನಮ್ಮ ಎಲ್ಲಾ ಅಟೆನ್ಷನ್ ಇರೋದು ಕನ್ನಡದ ಓಪನಿಂಗ್. ನಿರ್ಮಾಪಕರು ರವಿ ರೈ ಕಳಸಪಾತಿರೊಂದು ಗರುಡಗಮನ ವೃಷಭ ವಾಹನನು ಇಷ್ಟಪಡ್ನಕ್ಲು ಟೋಬಿಲ್ನ ಇಷ್ಟಪಡ್ನೆಟ್ ಸಂದೇಹ ಇಜ್ಜಿ ಪಂಡ ತೆರಿಪಾಯರು. ನಟೆ ರಾಜ್ ದೀಪಕ್ ರೈ, ನಟಿ ಚೈತ್ರ ಆಚಾರ್, ಯತೀಶ್ ಬೈಕಂಪಾಡಿ ಈ ಪೊರ್ತೋಟುಗೇತೆರು. ಬಾಸಿಲ್ ಅಲ್ಚಾಲಕ್ಕಲ್ ನಿರ್ದೇಶನ ಉಪ್ಪುನ ಚಿತ್ರಗ್ ಮಿಥುನ್ ಮುಕುಂದನ್ ಹಿನ್ನೆಲೆ ಸಂಗೀತ, ಪ್ರವೀಣ್ ಶ್ರೀಯಾನ್ ಛಾಯಾಗ್ರಹಣ ಉಂಡು. ಸಂಯುಕ್ತ ಹೊರನಾಡು ಗೋಪಾಲಕೃಷ್ಣ ದೇಶಪಾಂಡೆ,
ಇಂಚಿತ ಪ್ರಮುಖರು ಚಿತ್ರದ ನಟನೆ ಮಾಡ್ತಿದ್ರು.